ಸುರುತ ಪೂಜೆ ಕೈ ಕೊರುಣ ಕುರಿಕಾರೆ ಇಳಿತಮಿತ್ತು ಕುಲ್ಲೊಂದು ಲೋಕಮೆ ಬೆರೆನ ಗಣಪತಿ ದೇವರೇ ಪಾದವು ಅಡ್ಡಗೂರವೇ ಕೃಷ್ಣ ಕೊಲ್ಲತೋಡು ಮೇರೆಗೆ ಬೈದಿ ನೆಚ್ಚಿನ ಗಣ್ಯರನ್ನು ಅದಲ್ಲದೆ ಯೋಜಿ ನೆರಳು ಪಂಪನಂಚಿನ ಬಸು ತಂದು ನನಗೆ ಪ್ರೀತಿಪೂರ್ವಕವಾದ ತಂಕಲ ಹಿರಿಯಕಲ್ನ ನೆನಪಿನ ಮೂಲಕ ಅಕ್ಲಾಗಿ ಕೊಡುಗೆ ಪಂಪನಂಚಿನ ನಮ್ಮ ವೇದಿಕೆ ಪಂಪನಂಚಿನ ಮಾತರೆಲ್ಲ ಪ್ರೀತಿಪೂರ್ವಕವಾದ ಕಾರ್ಯಕ್ರಮದ ಎದುರು ನಡೆದು ಕೋಟೆಕಾರು ಪಟ್ಟಣ ಪಂಚಾಯತ್ ಮಾಜಿ ಒತ್ತುಗುರ್ಕಾರರು ಬಾಲಕೃಷ್ಣ ಮಂಡಲದ ಆಡಳಿತ ಮಂಡಲದ ಸದಸ್ಯರು ಅಚ್ಚನೆ ಪಟ್ಟಣ ಪಂಚಾಯತ್ ಸದಸ್ಯರ ಅಂಚಿನ ಅನಿಲ್ ಬಗಬೆಲ್ಲ ಬೇಡವೆನಿಸುವರು. ಬಾಲಕೃಷ್ಣ ಮಂದಿರದ 25ನೇ ವರ್ಷದ ಅಂಗವಾಗಿ ಬೇರೆ ಬೇರೆ ಕಾರ್ಯಕ್ರಮನ ಜೋಡಣೆ ಮತ್ತು ಕ್ರೀಡೆ ಸಾಂಸ್ಕೃತಿಕ ಪಕ್ಕ ಸಾಮಾಜಿಕ ರೈತ ಒಟ್ಟಿಗೆ ನಮ್ಮ ಈ ಭಾಗದ ಸೇವೆದ ಚಟುವಟಿಕೆಯನ್ನು ನಮ್ಮ ಹೆಚ್ಚು ಹಾಗೂ ಮನಪಡ ಪಂಚರಂಚಿನ ಉದ್ದೇಶವನ್ನು ಇದುವೊಂದು ನಮ್ಮ ಈ ಭಾಗದ ಒಟ್ಟಿಗೆ ನಮ್ಮ ಐನು ಬಸ್ ತಂಗುದಾನ ಮನಪರಂಚಿನ ಯೋಚನೆ ಮಂದದ ಇದೀಗ ಪ್ರಥಮ ತಂಗುದಾನ ನಮ್ಮ ಈ ಕುಂಪಲ ಜಾಗಡೆ ಈ ಪ್ರಥಮವಾದ ಮಂದಲ್ಲ ಈ ಮನಪರಂಚಿನ ಕಾರ್ಯಕ್ರಮದ ನಮ್ಮ ಆತ್ಮೀಯರ ಹೆಚ್ಚಿನ ಭಾಗವತಿ ಅದಕ್ಕೆ ಕನ್ನಡ ಬಕ್ಕ ತುಳು ಪಾತ್ರೆಯರ ಆಯ್ತಿಲ್ಲ ನಮ್ಮ ಅಂಚಿನ ಪಾತ್ರೆಗಳು ಪೂರೈಕೆ ಅರ್ಥ ಆಗ್ತದೆ ಅಂಚಿನ ಬಾಬು ಸಿಂಗ್ ಇಲ್ಲಿ ನಮ್ಮೊಟ್ಟಿಗೆ ಬೇರೆ ನಮ್ಮ ಬಾಲಕೃಷ್ಣ ಮಂದಿರ ಬಕ್ಕ ಸ್ವಲ್ಪ ಸೇರ್ತಿನ ಪರವಾದ ಮಾತರೆಲ್ಲ ಅರೇನ ಮಾತೆಗಳ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಯುವ ಉದ್ಯಮಿ ನಮ್ಮ ದೂರದ ಕರಬದಾರ್ ಮಲಮಲ್ಲ ಗುತ್ತಿಗೆದಾರರು ಮನಪರಂಚಿನ ನಮ್ಮ ಸತೀಶ್ ಕುಂಪಾಲನ ಮತ್ತು ಆತ್ಮೀಯರ ಹೆಚ್ಚಿನ ಪ್ರಸಾದ್ ಕಲಾಪ ನೇರ್ಬೈದರು ನೆರವಿನ ನಮ್ಮ ಬಾಲಕೃಷ್ಣ ಮಂದಿರ ಪಕ್ಕ ಸೇರಿದ ಹೆಚ್ಚಿನ ಮಾತೆಗಳ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಅದೇ ರೀತಿ ನಮ್ಮ ಈ ಬಸ್ಸು ತಂಗುದಾನದ ಸಹಕಾರನ ಕೊಡ್ತಿನದು ಶ್ರೀಮತಿ ಅಂಬರಾಮ ಹನುಮನ್ನಗರ ನೆರವಿನ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಈ ಬಸ್ಸು ತಂಗುದಾನದ ಪೂರ್ತಿ ಸಹಕಾರ ಮಂದಿರ ಕುಮಾರಿ ಬಿಂದು ಮುರಳಿ ನೆರವಿನ ಬಾಲಕೃಷ್ಣ ಮಂದಿರ ಮತ್ತು ಸೇರಿದಂತೆ ಮಾಧ್ಯಮ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಅದೇ ರೀತಿ ನಮ್ಮ ಈ ಸಂವಿಧಾನ ಸಹಕಾರ ಮಂತ್ರಿ ಶಾಲಿನಿ ಶೇಖರ್ ಬಂಗೇರ ನೆರವಿನ ಬಾಲಕೃಷ್ಣ ಮಂದಿರ ಮತ್ತು ಸೇರಿದಂತೆ ಮಾಧ್ಯಮ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಬಾಲಕೃಷ್ಣ ಮಂದಿರದ ಗೌರವಾಧ್ಯಕ್ಷರ ನೆಂಚಿನ ಕೇಶವದಾಸ್ ಬೋಗಂಬೆಲ ನೆರವಿನ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ರಜತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರ ನೆಂಚಿನ ಮೋಹನ್ ಶೆಟ್ಟಿ ಕುಪ್ಪಲ ನೆರವಿನ ಬಾಲಕೃಷ್ಣ ಮಂದಿರ ಮತ್ತು ಸೇರಿದಂತೆ ಮಾಧ್ಯಮ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ರಜತ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರ ನೆಂಚಿನ ಜಗದೀಶ್ ಆಚಾರ್ಯ ನೆರವಿನ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಬಾಲಕೃಷ್ಣ ಮಂದಿರದ ಪ್ರಧಾನ ಕಾರ್ಯದರ್ಶಿಯನ್ನ ಐನಂಚಿನ ರವೀಂದ್ರ ಕುಂಪಾಲ ನೆರವಿನ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಬಾಲಕೃಷ್ಣ ಮಂದಿರದ ಉತ್ಸವ ಸಮಿತಿಯ ಅಧ್ಯಕ್ಷರ ನೆಂಚಿನ ರವೀಂದ್ರ ಕುಲಾಲ್ ನೆರವಿನ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿಯ ಅಧ್ಯಕ್ಷರ ನೆಂಚಿನ ಸುಶೀಲಾ ದೇವಪ್ಪ ನೆರವಿನ ಬಾಲಕೃಷ್ಣ ಮಂದಿರ ಮತ್ತು ಸೇರಿದಂತೆ ಮಾಧ್ಯಮ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಮಹಿಳಾ ಸಮಿತಿಯ ಪ್ರಮುಖರ ನೆಂಚಿನ ಕುಮಾರ ಅಡಪ್ಪ ನೆರವಿನ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಅಂತೆಯೇ ಬಾಲಕೃಷ್ಣ ಮಂದಿರದ
ಕ್ರಿಯಾಶೀಲ ಅಧ್ಯಕ್ಷರ ನೆಚ್ಚಿನ ಸತೀಶ್ ಕುಮಾರ್ ಅವರೆಲ್ಲ ಆತ್ಮೀಯವಾದ ಸ್ವಾಗತ ಮಾಡುವುದು. ಈ ಬೈದಿ ನೆಚ್ಚಿನ ಮಾತಾ ಸಂಘ ಸಂಸ್ಥೆಯ ಅಧ್ಯಕ್ಷರನ್ನು ಸದಸ್ಯರನ್ನು ಆತ್ಮೀಯವಾದ ಸ್ವಾಗತ ಮಾಡುವುದಿಲ್ಲ. ಅಂಚಿನ ಬೈದಿ ನೆಚ್ಚಿನ ಮಾತೆಯರನ್ನ ಆತ್ಮೀಯವಾದ ಸ್ವಾಗತ ಮಾಡುವುದು. ಮಾಧ್ಯಮದ ಮಿತ್ರರನ್ನ ಆತ್ಮೀಯವಾದ ಸ್ವಾಗತ ಮಾಡುವುದು. ಈ ಕೂಡ ಕಾರ್ಯಕ್ರಮ ಪ್ರವೀಣೇಶ್ ನಿರ್ವಹಿಸಲು ಕೇಳಿದರು. ನಮ್ಮ ತುಳುನಾಡಿನ ಮಣ್ಣು ಇಲ್ಲದ ಭಕ್ತನಾಗ ಎಡ್ಡೆ ಗೌರವ ಕೊಪ್ಪನಚ್ಚಿನ ಸಂಪ್ರದಾಯದ ಮಣ್ಣು ನಮ್ಮ ಪುಣ್ಯದ ತುಳುನಾಡು. ಈ ಕಾರ್ಯಕ್ರಮದ ಮೋಗಿದ್ದು ನಮ್ಮೊಟ್ಟಿಗೂ ಸೇರೋದು ನಚ್ಚಿನ ಅತಿಥಿ ಗಣ್ಯರು ನಮ್ಮ ಗೌರವ ಸಂದಾಯ ಮಲ್ಪನಚ್ಚಿನ ನಮ್ಮ ಹೆಗ್ಗೆಗೆ ಹೋಗುದಿಲ್ಲ. ಈ ಕಾರ್ಯಕ್ರಮ ಬಾರಿ ದಿಮಾ ಒಂಜಿ ಆಕರ್ಷಣೀಯವಾದ ಒಂಜಿ ರಾಜ ಯೋಗಗಳು ರಾಜ ಲಕ್ಷಣಗಳು ವೇದಿಕೆ ನಮ್ಮೊಟ್ಟಿಗೆ ಭಾವಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶಿಲಾನ್ಯಾಸದ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಭಾಗವಹಿಸಿದೆ. ಬಹುಶಃ ದೂರದ ಮಣಿಪುರದವರು, ಮೇಘಾಲಯದವರು. ಯಾಕಂದ್ರೆ ಕರ್ನಾಟಕದಲ್ಲಿ ಬಂದು ಈ ಒಂದು ವ್ಯಾವಹಾರಿಕವಾಗಿ ತನ್ನ ಏನು ವೃತ್ತಿ ಉಂಟು ಅದನ್ನೆಲ್ಲ ನಿರ್ವಹಿಸಿ ಕರ್ನಾಟಕದ ಜನರ ತುಳುನಾಡಿನ ಜನರ ಒಂದು ಪ್ರೀತಿ ವಿಶ್ವಾಸಕ್ಕೆ ಗೌರವಕ್ಕೆ ಪಾತ್ರರಾದವರು ಬಾಕ್ಸಿಂಗ್ ಅವರು. ಈ ಸಂದರ್ಭದಲ್ಲಿ ಶಿಲಾನ್ಯಾಸದ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿದ್ದೀರಿ. ಆತ್ಮೀಯವಾಗಿ ಗೌರವ ಸಲ್ಲಿಸಲಿಕ್ಕೆ ಅಶೋಕ್ ಮಹಾಬಲ ಸೋಮಶೇಖರ್ ಜಗತಾಪ್ ಇವರು ಬಂದು ಶಾಲು ನೆನಪಿನ ಕಾಣಿಕೆ ಅದೇ ರೀತಿ ಬಾಕ್ಸಿಂಗ್ ಶಾಲು ಈ ಸಂದರ್ಭದಲ್ಲಿ ಗೌರವ ಬಂದರು. ಅಂಚನೆ ಅಶೋಕತೆ ಮಣಿತ ಮಾಲಪಾಡ ಮೂಲಕ ಅಂಚನೆ ಗುತ್ತಿಗೆದಾರರಾದ ಸುಗಾರ್ತೆ ಪಡೆದ ಪ್ರಸಾದ್ ಕಡಬ ಮೇರೆಗೆ ನಮ್ಮ ಮಂದಿರದ ಪರವಾದ ಆದ್ಯವಾದ ಗೌರವ ಸಂದಾಯ ಮಾಡಿಕೊಡ್ಕೊಂಡದು ಚಂದ್ರಶೇಖರ್ ಬಿಜೆ, ಕಿಶೋರ್ ಡಿಕೆ, ಸುರೇಶ್ ಗೋಪಿ ಗಾಡಿಗೆ. ಯೋಜಿ ಬಸ್ಸು ತಂಗುದಾರರಿಗೆ ನೆರಳು ಪಂಪನಚಿನ ಬಸ್ ತಂಗುದಾರದ ದಾರಿಲ ನಮ್ಮ ಕೊರೋನಾದ ಪಕ್ಕ ಏಪಲ ಕೊರೋನಾದ ವೇತು ಕೊರೋನಾದ ಸಂದರ್ಭ ವೇತು ಕಿರಿಯ ಕೂಲಿ ಮಸ್ತು ಜನ ಕಡಿದು ಹೋಗ್ತೇವೆ. ಆನ ದುಂಬುಗಳು ಏಪಲ ಹುಲ್ಲಿನಾಗ್ಲಿ ದುಯ್ನಾಕಲು ಆನ ಇತ್ತದ ಕೊರೋನಾ ಸಂದರ್ಭ ಏರಿಗಳ ಹುಲ್ಲಿ ಅಂತ ಜೋರ್ಪುಲ್ಲ ಆಪ ನಚ್ಚಿನಲ್ಲೇ ವ್ಯವಸ್ಥೆ ವಡ ಕೊರೋನಾ ನಚ್ಚಿನ ಸಾಂಕ್ರಾಮಿಕ ರೋಗದ ತೆಗೆದಿತ್ತು ಯುವ ಜನರು ಕರಿದು ಹೋಗ್ತೇವೆ. ಆನ ನಮ್ಮ ಈ ಒಂದು ಮಸ್ತು ಹಿರಿಯಕ್ಕಲು ನಮ್ಮ ಊರಿಗೂ ನೋಡೋದು ಇತ್ತೊಂದು ಅವೆಲ್ಲ ಕಡೆ ಬೇತೆ ಬೇತೆ ಮರ್ಗಿಂಡು ಕೆಲಸ ಮಾಡೋದಿತ್ತು ನಚ್ಚಿನ ದಿವಂಗತ ರಾಮಸಾಲ್ಯ ಇವುಗಳ ಮಾತ್ರ ಗೊತ್ತುಪ್ಪು ಇಂಥ ಶಾಮಿಯಾನ ಇಂಥ ತೂಡುಪ್ಪ ಆಡ ಸುರುಕು ನೇತ್ರಾವತಿ ದೀಬೇಕು ಶಾಮಿಯಾನದ ಅಂಗಡಿನ ಪಡತಿನ ಒಂದು ವ್ಯಕ್ತಿತ್ವದ ಶೇಖರ್ ಬಂಗೇರ್ ಅಲ್ಲ ಸುಪುತ್ರಿ ಶೇಖರ್ ಬಂಗೇರು ದುರ್ಗಾ ಶಾಮಿಯಾನದ ಮೊದಲು ಕೊಲ್ಲಿಯರು ಶಾಮಿಯಾನದ ಅಂಗಡಿ ಸುಮಂತ ನಚ್ಚಿನ ದಿವಂಗತ ರಾಮಸಾಲ್ಯಗಳು ಬೀಡಿ ಕಾಂಟ್ರಾಕ್ಟರ್ ಆದ ಎಷ್ಟೋ ಜನಕ್ಕೆ ಅಜಿ ಮುತ್ತುದ ಆಸರೆ ಆತನಗಳು ಚಿತ್ತಿ ಅನ್ನ ಮರ್ಮಲ ನಚ್ಚಿನ ಶಾಲಿನಿ ಶೇಖರ್ ಬಗ್ಗೆ ಅದರಲ್ಲಿ ಸಂದರ್ಭದ ಅತ್ಯವಾದ ಗೌರವಪೂರ್ವಕವಾದ ಏರ್ಕೊಂಡು ಅವರಿಗೆ ನಮ್ಮ ರಾಜೇಶ್ ಸುರಕ್ಷಾ ನಗರ ಬಕ್ಕ ಶರತ್ ವೆಲ್ಡರ್ ಅದರ ಕಡೆ ಮಹಿಳೆಯರು ಬಂದು ಶಾಲು ಬರೆದು ಗೌರವ ಮಾಡಿಕೊಂಡು ಬಂದ ವಿನಂತಿ. ಮಮತಾ ಸತೀಶ್ ವಿನಂತಿ. ಈ ಕಾರ್ಯಕ್ರಮದ ನಮ್ಮೊಟ್ಟಿಗೂ ಉಪಸ್ಥಿತರೆಲ್ಲರೂ ದುವೆ ರಸ್ತೆಯಲ್ಲಿ ನಿತ್ಯ ನಿರಂತರ ಹೋಗುತ್ತದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೆಲಸ ಬಂದ ನಚ್ಚಿನ ಅದನ್ನ ಆಕಸ್ಮಿಕವಾದ ಕರೆದು ನಚ್ಚಿನ ಈಗ ಮಾತೆಲ್ಲ ಈ ಊರಿಗೂ ಓಡಿತ ನಚ್ಚಿನ ವ್ಯಕ್ತಿ ಮುರಳಿಯನ್ನ ಸುಪುತ್ರಿ ನಮ್ಮೊಟ್ಟಿಗುಳ್ಳಲು ಬಿಂದು ಮುರಳಿ ಅವರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮತ್ತೊಂದು ಶಾಲಿನಿ ಗಣೇಶ್ ರೇಖಾ ಚಂದ್ರಹಾಸ್ ಬೊಕ್ಕ ನೆಪದ ಕಾಣಿಕೆ ಗೌರವ ಮಾಡಿಕೊಡುವುದು ವಿನಂತಿ.
ಒಂಜಿ ಕ್ರಿಯಾಶೀಲ ಸದಸ್ಯ ನೆಚ್ಚಿನ ಗಣೇಶ್ ಹನುಮಾನ್ ನಗರ್ ಅಲ್ಲ ಚಿತ್ರಲ ದಿವಂಗತ ರಾಮ್ ಮಂಚನ್ ಅಲ್ಲ ಈ ಬೀಡಿ ಕಾಂಟ್ರಾಕ್ಟರ್ ಆದ ಈ ಊರುಡು ಮಾತೆಲ್ಲ ಒಂಜಿ ಪುಗಾರ್ತೆ ಪಡೆಯಿನಾರು ಅಲ್ಲ ದೇವರ ಪಾದ ಸೇರಿದರು ಅಲ್ಲ ಅಕಲ ನೆನಪು ಒರಿಯೋಡು ಪಂಪಣೆಲೆಗೆ ಅಕಲೊಂಜಿ ಜನಗಳಿಗೆ ಆಸರೆ ಅವರು ಪಂಪಣೆಲೆಗೆ ನೀರಲ್ಲಿ ಪಂಪಣೆ ಬಸ್ ತಗೊಂಡಾಗ ಒಂಜಿ ಕೊಡುಗೆಯಲ್ಲಿ ಕೊಡ್ತೇವೆ ಆಯ್ತಾ ಅನ್ನ ಧರ್ಮಪತ್ನಿಯ ನೆಚ್ಚಿನ ರಾಮಭದ್ಯನ ಧರ್ಮಪತ್ನಿಯ ನೆಚ್ಚಿನ ಶ್ರೀಮತಿ ಅಂಬಾರಾಮ್ ಒಳ್ಳೆಯರು ಅರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಗೌರವಪೂರ್ವಕವಾದ ಗೌರವ ವಂದನೆ ಮಾಡ್ಕೊಂಡು ಪಡೆದು ಮಂದಿರದ ಮಹಿಳಾ ಸಮಿತಿಯ ಪ್ರಮುಖ ವಿನಂತಿ ನೋಡಿ ಜಯಲಕ್ಷ್ಮಿ ಲೆಕ್ಕನೆ ಜಯಲಕ್ಷ್ಮಿ ಅಕ್ಕ ಉಮತ ಸತೀಶ್ ಬೊಕ್ಕ ಸುಮಂಗಲ ದಿನೇಶ್ ಅವರ ಕಡೆ ವೇದಿಕೆಗೆ ಸೀಮಿತ ಎಲ್ಲಿ ನೆಚ್ಚಿನ ಜಾಗೆ ಅಂಚಿನದ ಎದುರದ ಮೇಲ ವೇದಿಕೆ ಕುಲ್ಲ ನೆಚ್ಚಿನ ಅರಸರ ಎತ್ತರದಲ್ಲಿ ನಮ್ಮೊಟ್ಟು ಗುಲ್ಲೇರು ನಮ್ಮ ಕೇಸರಿ ಮಿತ್ರಬೃಂದದ ಮಾಜಿ ಅಧ್ಯಕ್ಷರ ನೆಚ್ಚಿನ ಅವರ ಕಡೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಉದ್ಯೋಗ ರೀತಿ ನಿವೃತ್ತಿಯ ನೆಚ್ಚಿನ ಈಗ ಮಾತೆಲ್ಲ ಆತ್ಮೀಯ ನೆಚ್ಚಿನ ಬಾಲಲ್ಲಿ ಚಂದ್ರಶೇಖರ್ ಶೆಟ್ಟಿ ಬೇರೆಗೆ ಶಾಲು ಭಾರತ ಗೌರವ ಮಾಡಿಕೊಡಿ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮತ್ತು ಈ ಸಂದರ್ಭಗಳು ನಮ್ಮೊಟ್ಟಿಗೆ ಉಪಸ್ಥಿತರು ನೆಚ್ಚಿನ ಭರತ್ ಅಲ್ಲಿರು ಅರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮತ್ತೊಂದು ಚೇತನ್ ಉಳ್ಳೇರು ಅರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಮಂದಿರದ ಅಧ್ಯಕ್ಷರು ಗೌರವಪೂರ್ವಕ ಶಾಲು ಭಾರತ ಎದ್ಕೊಂಡು ರವೀಂದ್ರ ಬಂಗೇರು ಕೋನಾಜೆ ಅರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಎದ್ಕೊಂಡು ಬಂದದ್ದು ಅಚ್ಚನೆ ಶ್ರೀಧರ್ ಗೋಟ್ಯ ಅರೆಲ್ಲ ಈ ಸಂದರ್ಭದ ಅಚ್ಚನೆ ನಿತಿನ್ ಕೊಟ್ಟಾರಿಲ್ಲೇರು ನಮ್ಮೊಟ್ಟಿಗೆ ಅರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಬಂದು ಪ್ರಕಾಶ್ ಆದಿಶಕ್ತಿ ಕ್ರಿಕೆಟರ್ಸ್ ಅಧ್ಯಕ್ಷರು ಕುಡಂಜಿ ಪ್ರಕಾಶ್ ಉಳ್ಳೇರು ಅರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಗೌರವಪೂರ್ವಕವಾದ ಗೌರವ ಸಂಸ್ಥೆಯನ್ನು ವಿನಂತಿ ಮಾಡ್ಬೋದು ಪ್ರಕಾಶ್ ರೋಬಿನ್ ಡಿಸೋಜರು ನಮ್ಮೊಟ್ಟಿಗೂ ಅರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಉಪಸ್ಥಿತಿಯ ಗೌರವ ಅಂತಂದು ಅಚ್ಚನೆ ಪುರಂದರ ಗುಂಪಲು ದುಂಬದ ಗುಂಪಲು ಪುನಃ ಶಾರುಖ್ ಖಾನ್ ಬಂದೆ ಪುಗಾರ್ತೆ ಪಡೆಯಲಾರು ಪುರಂದರನ್ನೇ ಅದನ್ನೆಲ್ಲ ಉಪಸ್ಥಿತಿಯ ಗೌರವ ಅಂತಂದು ಮಾತ ಆಡಳಿತ ಸಮಿತಿಗಳ ಈ ಸಂದರ್ಭದ ಸಾರ್ವಜನಿಕರಿಲ್ಲ ಮಾತಿನಲ್ಲಿ ಉಪಸ್ಥಿತಿಯ ಗೌರವ ಮತ್ತೊಂದು ಪ್ರಸ್ತಾವನದ ಪಾತ್ರದೊಟ್ಟಿಗೆ ಈ ಕಾರ್ಯಕ್ರಮದ ಆರಂಭಕ್ಕೆ ಪಡೆದು ಸತೀಶ್ ಕುಂಬಲ ಮಂದಿರದ ಅಧ್ಯಕ್ಷ ನೇಡ ಅಭಿಪ್ರಾಯ ಅಂಚನೆ ಈ ಜಾಗಡೆ ನಿತ್ಯ ನಿರಂತರ ಪ್ರಾರ್ಥನೆ ಮಲ್ಪಂಚಿನ ಆದಿಶಕ್ತಿ ದೇವರನ್ನೇ ಪ್ರಾರ್ಥನೆ ಮಲ್ತೊಂದು ಈ ಒಂಜಿ ಕಾರ್ಯಕ್ರಮ ಜನಪರವಾದ ಅಂಚಿನ ಕಾರ್ಯಕ್ರಮದ ಶಿಲಾನ್ಯಾಸ ಕಾರ್ಯಕ್ರಮ ಅಂಚಿನ ನಮ್ಮ ಮಾಧ್ಯಮದ ಆತ್ಮೀಯರೇ ದೂರದ ಮೇಘಾಲಯಡೆ दूर का मेघालय से यहाँ कुंपल तक आया। हमारा बहुत अच्छा मेरा दोस्त भी है और अच्छा बिजनेसमैन भी है। इंटरनेशनल में बहुत दूर दूर तक जाके एजुकेशन लेके बहुत अच्छा बिजनेसमैन हो गया। अभी स्टिल हमारा मैंगलोर में इधर मेरा साथ में बहुत अच्छे से रिश्ता है, इसलिए मैं यहाँ बुलाया। इधर हमारा एक सोशल प्रोग्राम है, आप आने का। हमको हमारा ये प्रोग्राम को हमारा सोशल एक्टिविटीज़ को आप सपोर्ट करने को बताया। जब बॉब सिंह ने बहुत हृदयपूर्वक से तुम्हारा ये काम के लिए मैं संपूर्ण सहकार देगा, क्या उसको क्या सब सहकार देने का वो सब देगा बोल के भरोसे दिया, प्रॉमिस किया है। अभी यहाँ आकर हमारा गांव को बहुत खुश हो गया। बाब सिंह आप आने से हमारा गांव बहुत खुश हो गया। आप मेघालय से यहाँ तक आया, आपको बहुत बहुत स्वागत है। ಇನ್ನೋರ್ವ
ಮುಖ್ಯ ಅತಿಥಿ ಪ್ರಸಾದ್ ನನ್ನ ಆತ್ಮೀಯ ಮಿತ್ರರೆಲ್ಲ ಎಂಕ್ಲು ಸಾರ್ವಜನಿಕ ರಾಜಕೀಯ ಜೀವನ ನಿರಂತರವಾದ ಒಟ್ಟಿಗೆ ಒಪ್ಪನಾದ್ರು ಎನ್ನ ಒಂದು ಕಿರಿಯ ಸಹೋದರಿ ಅಂತ ಬರಲಿ ಸುಳ್ಯಾಡು ಅತಂದ ಕುಡ್ಲಾಡು ಬೇರೆ ಬೇರೆ ರೀತಿಯ PWD ಗುತ್ತಿಗೆದಾರ ಒಟ್ಟಿಗೆ ನಮ್ಮ ಮೀನುಗಾರಿಕಾ ಮಂತ್ರಿಗಳು ಅಂಗಾರನ ಬಾರಿ ಆತ್ಮೀಯ ಜನ ಅಂತ ಎಲ್ಲ ಅತ್ಯಂತ ಸಂತೋಷವನ್ನುಂಟು ಆದ್ರೆ ಮುರಣಿದ ಕಾರ್ಯಕ್ರಮ ಗೆಲ್ಲಿತ್ತು ಆ ಕಾರ್ಯಕ್ರಮ ಕೊರೋನಾದ ಕಾರಣಕ್ಕೋಸ್ಕರ ಬರ್ರೆ ಆಯ್ತು ಇನಿ ಪ್ರೀತಿ ಇದೆ ಅದನ್ನ ಆರು ಬಂಡೇರಿ ಇವಾಗ ಹೆಂಚಿನ ಸಹಕಾರ ಅವಡು ಯಾನು ಕಾರ್ಯಕ್ರಮಕ್ಕೆ ಬರ್ತದೆ ಇವಾಗ ಹೆಂಚಿನ ಸಹಕಾರ ಯಾ ಬಂಡೆ ಇವ್ರು ಬದುಕುನೇ ಬಾರಿ ಮಲ್ಲ ಸಹಕಾರ ಅದ್ರ ಬಗ್ಗೆ ಸಹಕಾರ ಮನ್ಕೊಡೆ ಒಬ್ಬ ವಿಷಯ ಹಾಗಾದ್ರೆ ಬೈದೇರು ಅತ್ಯಂತ ಪ್ರೀತಿ ದೀದಿ ಈ ಊರದ ಜನಕ್ಲ ಮಿಚ್ಚೆ ಪ್ರೀತಿ ದೀದಿ ಬೈದೇರು ಇರಕ್ಲ ಎನ್ನ ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತ ನಾನು ಈ ಸಂದರ್ಭ ಉಲ್ಲೇಖ ಮಲ್ಕೊಡು ದಾಬಂಡ ನಮ್ಮ ರಾಮ್ ಸಾಲ್ಯಾನ್ ಅರ್ನ ಒಂದು ಪುದರ್ದ ನೇಕ್ ಮುಲ್ಪ ಈ ಬಸ್ಸು ತಂಗದಾನ ಮಲ್ಪಗಾನ ಯೋಚನೆ ಮಲ್ಪು 25 ವರ್ಷ ಆನಾಗ ಬಾಲಕೃಷ್ಣ ಮಂದಿರಡೆ ನಮ್ಮ ಪೂರೆಲ್ಲ ಸೇರಿದು ಈ ಊರದ ಏತ್ ಸಂಘಟನೆಯಲ್ಲಿ ಉಂಟು ಅಪ್ಪ ಪೂರೆಲ್ಲ ಒಟ್ಟು ಸೇರಿದು ಒಂದು ಯೋಚನೆ ಮಲ್ತ ನಂಚಿನ ಮಂದಿರ ನೇಟು ಎಂಬೆ ಆಯನ ಪಾತ್ರ ಮೇನ ಪಾತ್ರ ಅವು ಪೂರ ದಾಲೇಜಿ ನಮ್ಮ ಪೂರೆಲ್ಲ ಅಲ್ಪ ಮಲ್ಪೊಡಿತ್ತಿನ ಒಂದು ಸಂಕಲ್ಪ ದೈವ ಇಚ್ಛೆ ಶ್ರೀಕೃಷ್ಣ ಪರಮಾತ್ಮನ ಮಂದಿರ ಆವಡಿತ್ತಿನ ವಾದನೆ ಬಾರಿ ಕೊರ್ಲುಡ್ಲ ಇನ್ನು ನಡಪಾರ್ನ ಅಂಚಿನ ಶಕ್ತಿ ನಂಕ ಮಾತ್ರೆಗಳ ದೇವರಿಗೆ ಕೊಡ್ತೇವೆ ಬಾರಿ ಎಡ್ಡ ರೀತಿಯ ಮಂದಿರದ ಐ ಬೊಕ್ಕ ಐದು ಹೆಂಚಿನ ಚಟುವಟಿಕೆ ಆವಡ ಮನಪೂರ್ವಕವಾದ ಮಲ್ಪನ ಪ್ರಾಮಾಣಿಕ ಪ್ರಯತ್ನ ಮಲ್ತೊಂದಿಲ್ಲ ಸಾವಿರಾರು ವ್ಯತ್ಯಾಸಗಳು ಮನಸ್ತಾಪಗಳು ಕಿರಿಕಿರಿಗಳು ಪೂರ ಒಂದು ಊರುಡು ಒಂದು ಸ್ವಾಭಾವಿಕವಾದ ಈ ಸರಿಮಂತನೇ ನಮ್ಮ ಧರ್ಮ ಶ್ರೀಕೃಷ್ಣ ಪರಮಾತ್ಮ 25 ವರ್ಷ ಆನಾಗ ನಮ್ಮನ್ನು ಪೂರ ಒಟ್ಟು ಸೇರಿಸೋದಿರತ್ತ ನಮ್ಮ ಮಾತೆಲ್ಲ ಒಟ್ಟು ಇಲ್ಲದ ಅದೇ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ನಮ್ಮ ಮಾತೆಲ್ಲ ಒಂಜಾದ ಒಟ್ಟಾದ ಪೈ ನಮ್ಮ ಮಾತೆಲ್ಲ ಒಟ್ಟು ಕೆಲಸ ಮಾಡ್ಬೇಕ ಇದೇ ಕಡೆ ಬಸ್ ತಾಯ್ತಾನೆ ಅಂತ ಪುರ ಪಂಡೇರು ಯಾನ ಇನ್ನು ಎಲ್ಲ ಸಂಗತಿಯಿಂದ ದೇವಂಡ ನಮ್ಮ ಊರಿಗೆ ಹೆಂಚಿನ ಸವಲತ್ತು ಮೂಲಭೂತ ಸೌಕರ್ಯ ಅವಡು ಐನು ಪೂರ ಒಂದು ಸಂಘ ಸಂಸ್ಥೆ ಆದ ಒಂದು ಸಾರ್ವಜನಿಕ ಜೀವನ ಬೇತೆ ಚಟುವಟಿಕೆ ಉಡುಪನಾಗ ನಮ್ಮ ಪೂರೆಲ್ಲ ಮಲ್ದೊಂದು ಕೋಡು ಇದನ್ನೆಲ್ಲ ಮನಸ್ಸುಡುಪ ಬಸ್ ಬತ್ತನೆ ಖುಷಿ ಕೆಲವರಿಗೆ ನೆತ್ತಿನಕ್ಲೇ ಈ ಬಸ್ ದಯಪಾಡ್ನಿ ಗೌರ್ಮೆಂಟ್ ಬಸ್ ದಯಪಾಡ್ನಿ ಪ್ರೈವೇಟ್ ದಕ್ಲಿನ ಬಂಜಿಗೆ ಹಾಕುವರ ಅಂತನಕ್ಲೂ ಅಲ್ಲೇ ಬೇತೆ ಸಮಸ್ಯೆ ಇದು ಕುಂಪಲ ಬೈಪಾಸ್ ಬಾರನ್ನ KSRTC ಬಸ್ ಮುಂತನೇ ಕೇಳಿದ್ದಾರೆ ಆ ಬಸ್ ಮುಂತಾದ ಪ್ರೈವೇಟ್ ದಕ್ ಬಂಜಿಗೆ ಹಾಕುವರ ನಮ್ಮ ಉದ್ದೇಶ ಒಪ್ಪನಿ ನಮ್ಮ ಊರು ಅಭಿವೃದ್ಧಿ ಆಗ ನನ್ನ ದುಂಬಾಗ ಮಲ್ಲ ಒಂದು ಆಸೆ ಒಪ್ಪನಿ ನಿಕ್ಲು ಮಾತೆಲ್ಲ ಸಹಕಾರ ಬಂದು ಈ ಕುಂಪಲದ ರೋಡ್ ಅಗೆಲ ಅವಳು ಎಷ್ಟು ಜನ ಸಹಕಾರ ಕೊಡ್ತಾರೆ ಎಷ್ಟು ಜನ ನೆನಪರು ಗೊತ್ತಿದ್ದು ಒಟ್ಟು ಈ ಊರದ ರಸ್ತೆ ನಂಗೆ ಮಾತ್ರ ಅಗತ್ಯ ಉಂಟು ಆಯ್ತು ಕೆಲವರಿಗೆ ತೊಂದರೆ ಆಗಲ್ಲ ಯಾರು ಅಗೆಲನಾಗ ಅಂಡ್ ಅಗಲ ಆಪುನಂಚಿನ ಭಾರಿ ಅವಶ್ಯಕತೆ ಉಂಟು ನಮ್ಮ ಊರಿಗೂ ಈತ ರಸ್ತೆ ಯಾವ್ಜಿ ಒಂಜಿ ಕಾಲಡೆ ಈ ರಸ್ತೆ ನಂಗೆ ಒಂಜಿ ರಿಕ್ಷಾ ಬೋಪನ ತಾಂಡ ಯಾವ ಸಂಪೂರ್ಣ ಮನಸ್ಥಿತಿ ನಮ್ಮದೊಂದು ಇತ್ತ ಇನ್ನು ಅಂಚೆ ಜಾಜಿ ಬಸ್ ಇರ್ತದಿಲ್ಲ ನಂಗೆ ಯಾವ್ಜಿ ಬೇತೆ ಸೌಕರ್ಯ ಬೋರ್ಡು ಊರು ಎಡ್ಡೆ ಅಭಿವೃದ್ಧಿ ಆಗ್ತದೆ ನಮಗೆ ಮಸ್ತ್ ಜನ ಸೇರ್ತಾರೆ ನಮ್ಮ ಇಡೀ ಉಲ್ಲಾಲದ ಭಾಗಡೆ ಕುಂಪಲ ಗೆಡ್ಡೆ ಪುದರುಂಡು ಏನು ಪೂರ ಒರಿಪವನ್ನ ಕೆಲಸ ಮುಂದೆ ಊರದ ಸಂಘ ಸಂಸ್ಥೆದಾಗ ನಮ್ಮ ಮಾತೆಲ್ಲ ಬಂದ ಮಲ್ತೊಂದಿಲ್ಲ ಈ ಚಟುವಟಿಕೆ ನಿರಂತರವಾದ ಮಲ್ಪಗ ಖಾಲಿ ಬಸ್ ಸ್ಟ್ಯಾಂಡ್ ಮುಲ್ಪ ಮಾತ್ರ ಆಗ್ತದೆ ಈ ಜಾಗಡೆ ದಾಯಿಗ ಅವಡು ಬಂದ ಈ ಜಾಗಡೆ ನಮ್ಮ ಎನ್ನ ವೈಯಕ್ತಿಕವಾದ ಎನ್ನ ಚಟುವಟಿಕೆಯಲ್ಲಿ ಪೂರ ಪ್ರಾರಂಭ ಆದ ಜಾಗವೇ ಈ ಜಾಗದ ಮುಖಾಂತರನೇ ನಮ್ಮ ಪೂರ ಬೇತೆ ಚಟುವಟಿಕೆಯಲ್ಲಿ ಪ್ರಾರಂಭ ಆಗ್ತೀನಿ ಈ ಶಾಲೆದ ಗ್ರೌಂಡ್ ನಮ್ಮ ಚಟುವಟಿಕೆಯಲ್ಲಿ ಹೆಂಚಿನ ಇತ್ತನಲ್ಲ ಮುಲ್ಪನೆ ಓಡಾಟ ಇನಿ ಮಾರ್ಗ ಆತ ನಾನಿ ತೋಡಿತ್ತನೆ ಆ ತೋಡು ಹೆಂಚ ಫೋನ್ ಬರೋದಿತ್ತ ಅಂತ ನಂಗೂ ಗೊತ್ತಾದ ಪುರಂದರ ಅದೇ ಬಲನ್ನು ನಮ್ಮ ಪೂರ ಹೆಂಚ ಇತ್ತ ಅಂತ ನಂಗೂ ಗೊತ್ತು ಇನಿತೂನಾಗ ಅವು ಗೊತ್ತಾವಂದೆ ಅಣ್ಣ ಅಂಚಿತ್ತಿನ ವಾತಾವರಣ ಇಂಚಿತ್ತಿನ ಒಂದು ಸುಸಜ್ಜಿತವಾದ ಬಸ್ ಸಂವಿಧಾನ ಆವಡು ಅಂತ ಯೋಚನೆ ಮಲ್ಪನಾಗ ಈ ಊರು ಅಲ್ಪ ಪೂರ ತೊಂದರೆ ಉಂಟು ಅಲ್ಪ ಪೂರ ಒಂಜಿ ಎಲ್ಲೇ ಮಟ್ಟದ ಬಾರಿ ಮಲ್ಲ ಮಟ್ಟದ ಒಂಜಿ ಎಲ್ಲೆಲ್ಲೇ ಮಟ್ಟದ ಅಂತ ಬಸ್ ಸಂವಿಧಾನ ಮಲ್ಪನ ಬಗ್ಗೆ ಇತ್ತನೆ ಯೋಚನೆ ಮಲ್ತ ಸಾರ್ವಜನಿಕ ಕೆಲಸಲೇನು ಮಲ್ಪನ ಯೋಚನೆ ಮಲ್ತ ಈ ರುದ್ರಭೂಮಿದ ಆ ಒಂದು ಜಾಗ ದಿಕ್ಕಿ ಬಗ್ಗನೆ ನಮ್ಮ ಸಾರ್ವಜನಿಕ ಜೀವನ ಅದು ನನ್ನ ಬಾಲಕೃಷ್ಣ ಮಂದಿರ ಅದು ಬೇತೆ ಪ್ರಾರಂಭ ಆಗಿದೆ ಐನು ಪರಿಪೂರ್ಣವಾದ ಬಾರಿ ಕೊಲ್ಲೂಡಿ ಹೊರಪಡ್ತಂತ ಎಕ್ಕಡೆ ಕೊಡಿಸಿನ ಕೆಲಸ ಪ್ರಾರಂಭ ಒಟ್ಟು ಸಾರ್ವಜನಿಕ ಜೀವನ ಎಡ್ಡೆ ಕೆಲಸ ಮಾಡುವಂತ ಪ್ರಯತ್ನ ನಮ್ಮ ಮಾತೆಲ್ಲ ಸೇರಿದ ಮಲ್ಪಗ ಅಂತ ಅನ್ನೊಂದು ಇನಿ 3 ಜನ ತಪ್ಪುದರಡೆ ಇನಿ ರಾಮ್ ಸಾಲಿಯನ್ ಬಂದ ಆದ್ರೆ ಈ ಊರದ ಬಾರಿ ಮಲ್ಲ BD ಕಾಂಟ್ರಾಕ್ಟರ್ ಇನಿ 5 ಜಾಸ್ತಿ ರಾಮ್ ಸಾಲಿಯನ್ನ 6 ಏತ್ತು ಮುಲ್ಪ ಮಾತ ಎಂಕ್ಲು ಮಾಲ ಎಂಕ್ಲು ಎಲ್ಲೆಲ್ಲಿ ಒಪ್ಪನಾಗ ಎಂಕ್ಲಿಗೆ ಗೊಬ್ಬನಾಗ ಹೆಂಚಿನ ಪುರ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಎಂಚ ಎಂಕ್ಲೊಟ್ಟಿಗೆ ಬದುಕಿರೋದಿದ್ದಾರೆ ಎಂಕ್ಲಿಗೆ ಹೆಂಚಿನ ಬೆರೆಸಾಯ ಕೊಡೋದಿದ್ದಾರೆ ಪೂರ ಎಂಕ್ಲಿಗೆ ನೆನಪುಂಡು ಐದೊಟ್ಟಿಗೆ ಅದು ಶೇಖರನ್ನ ಉಲ್ಲೇಖ ಮಲ್ಕೊಡಿ ದಯವಂಡ ಈ ಊರು ಈ ಕುಂಪಲ ಬಂತನ ಪ್ರದೇಶ ಇನಿ ಬಾರಿ ಎತ್ತರಕ್ಕೆ ಹೋಯವರೆಗೆ ಶೇಖರನ್ನೇ ಬಾರಿ ಮಲ್ಲ ಕೊಡುಗೆ ಕೊಡ್ತಾರೆ ಅಂತ ಹೇಳಿ ಅತ್ಯಂತ ಸಂತೋಷ ಪಡ್ತಾರೆ ಶೇಖರನ್ನ ಕೊಡುಗೆ ಅತ್ಯಂತ ಮಲ್ಲ ಕೊಡುಗೆ ದಯವಂಡ ಆನಿದ ಕಾರಣ
ಈ ಶಾಲೆ ಅನಗ ಎಂಕ್ಲೆಗೆ ಒಂಜಿ ದೋಸೆ ಕೊರ್ಪಿನ ಜನ ಇದ್ದಾನೆ ಅಂದ್ರೆ ಶೇಖರನ್ನೇ ಎಂಕ್ಲೆಗೆ ನಾರಾಯಣ ನನ್ನ ಹೋಟೆಲ್ ಬಯ್ಯ ಅನ್ನಕ್ಕೆ ದೋಸೆ ಕೊರ್ಪೇರು ಪಂಪನ ಕಾರಣಗೋಸ್ಕರನೇ ಎಂಕ್ಲೆ ಇಲ್ಲಿ ಜೋಕ್ಲು ಬರ್ತದೆ ಆ ಶಾಲೆ ಕಟ್ಟನಾಗ ಎಂಕ್ಲು ಬರೋದಿತ್ತ ಮಸ್ತ್ ಜನ ಹಿರಿಯಕ್ಕೂ ನಾನು ಇಲ್ಲಿಯ ಪ್ರಾಯ ಅಪ್ಪ ಎಂಕ್ಲು ಪೂರ ಆ ದೋಸೆದ ಆಸೆಗೆ ಮಣ್ಣು ಕೊರ್ರೆ ಇಟ್ಟಿಗೆ ಕೊರ್ರೆ ಪೂರ ಬರೋದಿತ್ತ ಅಂಚಿತ್ತಿನ ಶೇಖರನ್ ಈ ಊರು ಪ್ರತಿ ಒಂಜಿ ಆಕ್ಟಿವಿಟೀಸ್ಗಳು ಅವಾಗ ಯುವಕರೊಂದಾದ ಇರ್ತದೆ ಆ ಯುವಕರೊಂದಾಡು ಆ ಶೇಖರಣ್ಣನ ಪಾತ್ರ ಈ ಊರದ ಈ ಅಭಿವೃದ್ಧಿದ ನೇಟು ಶೇಖರನ್ನೇ ಬಾರಿ ಮಲ್ಲ ಕೋಟೆಗೆ ಕೊರ್ನಾರು ಅದೊಟ್ಟಿಗೆ ಸದಾಶಿವ್ ಡಾಕ್ಟರ್ ಸದಾಶಿವ್ ಹಿಂಗೆ ಬಾರಿ ಹೆಮ್ಮೆಡು ಬಂದೋಡು ನಿಕ್ಲೆಗೆ ಎಷ್ಟು ಜನ ಗುರ್ತೊಂಡು ಗೊತ್ತಿದ್ದಿ ಈ ಊರೋಡು ಒಂಜಿ ಡಾಕ್ಟರ್ ಆದಿತ್ತು ನಾವು ಡಾಕ್ಟರ್ ಸದಾಶಿವ್ ಬಂಗೇರ ಆದ್ರೆ ಈ ಡಾಕ್ಟರ್ ಆದ SS ಹಾಸ್ಪಿಟಲ್ ಬಾರಿ ಮಲ್ಲ ಜವಾಬ್ದಾರಿ ಇಡೀ ಆಸ್ಪತ್ರೆನೇ ಹ್ಯಾಂಡಲ್ ಮಾಡ್ಕೊಂಡಿದ್ದೇವೆ ಎಂಗ್ಲೆ ಬಾರಿ ಖುಷಿ ಎಂಗ್ಲು ಸೈಕಲ್ ಒಟ್ಟಿಗೆ ಅಲ್ಲ ಸದೇಪುರ ಎಂಗ್ಲು ಭಗವಾನ್ ಎಂಗ್ಲು ಒಟ್ಟಿಗೆ ಪುರಂದ್ರೆ ಒಟ್ಟಿಗೆ ತಿರ್ಗೋದಿತ್ತು ನಕ್ಲು ಪೂರ ಆಕ್ಟಿವಿಟೀಸ್ ಎಲ್ಲ ಎಂಗ್ಲು ಒಟ್ಟಿಗೆ ತಿರ್ಗೋದಿತ್ತು ನಕ್ಲು ಡಾಕ್ಟರ್ ಸದ್ಯ ಎಂಗ್ಲು ಒಟ್ಟಿಗೆ ಇತ್ತಲಾಗನೆ ಡಾಕ್ಟರ್ ಆದ ಇನಿ ವಿದೇಶದ ಬಾರಿ ಪುದರ್ದ ಬಾರಿ ಕೀರ್ತಿ ಅಲ್ಪ ಈ ಡಾಕ್ಟರ್ ಆದ ಇನಿ ಕೆಲಸ ಮಾಡೋದು ಪುನಃ ಈ ಸಂದರ್ಭ ನಂಗೆ ಬಾರಿ ಸಂತೋಷ ಸಂಗತಿ ಅಂಚಾದ ಅದನ್ನ ಕೊಪ್ಪನ ಪುದರ್ಡಿ ಇನಿ ಶಾಲಿನ ಕಬೈದಿರ ಅಲ್ಲ ಬಾರಿ ಒಂಜಿ ಗ್ರೈಲಿ ಬಂಡ ಒಂಜಿ ಮಹಿಳೆ ಬಂಡ ಇಂಚೆ ಒಕ್ಕೋಡು ಅಂಚೆ ಇದ್ದದು ಆ ಇಡೀ ಕುಟುಂಬಗೆ ಆಧಾರ ಸ್ತಂಭ ಅಂಚಿನ ಶಾಲಿನಕ್ಕ ಇಲ್ಲಿ ನಮ್ಮ ವೇದಿಕೆ ಉಳ್ಳೇರು ಇನ್ನು ಅನ್ನ ಪುದರೆಲ್ಲ ಇವನ್ ಬಸ್ ಸ್ಟ್ಯಾಂಡ್ ಆಡು ಬಸ್ ಸ್ಟ್ಯಾಂಡ್ ಮಲ್ಪನಿಂದ ಅನೇಕ ಖರ್ಚು ಹೆಚ್ಚಾಗಿ ಹಿಂಗೆ ಇಂಚಿತನಕ್ಕೆ ಪುರ ಒಳ್ಳೇರು ಕೊರ್ದು ಮಲ್ಪೇರು ನಮ್ಮ ದೃಷ್ಟಿಕೋನಪ್ಪ ನಮ್ಮ ಊರ್ದ ಬಸ್ ಸ್ಟ್ಯಾಂಡ್ ಆಡು ಊರ್ದ ಜನಕ್ಕಲ್ಲ ಆಡು ನಮ್ಮ ಊರ್ದ ಮಾತರ್ನೆಲ್ಲ ವಿಶ್ವಾಸ ಆಗಿದೆ ಅನ್ಕೊನಪ್ಪನ ಇದ್ದ ಬೇತೆ ಮಲ್ಪನಾಗಲ್ಲ ಅಂಚೆನೆ ಬಾಕಿದ ಊರ್ದಾಗ್ಲಿ ಮಲ್ತೊಂದೇ ಬಸ್ ಸ್ಟ್ಯಾಂಡ್ ಮಲ್ಪನ ಪೂರ್ಣ ಸಾಧ್ಯ ಅನ್ನ ಏರಿಯರ್ನ ಏತು ಸರಿಯಾ ಏತು ತಪ್ಪ ಏತು ಜಿಜ್ಞಾಸೆ ಬರ್ತಾ ಗೊತ್ತಿದ್ದಿ ನಮ್ಮ ಮಲ್ಪನ ಎಡ್ಡೆ ಯೋಚನೆ ನಮ್ಮ ಮಲ್ಕೊಂಡು ಹೋಗುದು ಅಂತ ಅದು ಎಡ್ಡೆ ಕೆಲಸ ಮಾಡ್ತಾರೆ ಪ್ರಯತ್ನ ಮಾಡ್ಕೊಂಡು ಅಂಚೆನೆ ನಮ್ಮ ಮುರಳನ್ನೇ ಎಂಕ್ಲ ಮಾತ್ರೆಗಳ ಆದರ್ಶ ಆದ ಎಂಕ್ಲೆ ಪೂರೈಗಳ ಅನ್ಯಾಯ ಆದ ಎಂಕ್ಲ ಈ ಭಾಗದ ಸಾರ್ವಜನಿಕ ಜೀವನಡ್ ಕೇಸರಿ ಮಿತ್ರ ಬಂದದ ಆ ಒಂಜಿ ಕೆಲಸ ಕಾರ್ಯ ಎಂಕ್ಲು ಪ್ರಾರಂಭ ಮಲ್ಪನಾಗ ಎಂಕ್ಲಿಗೆ ಆಧಾರ ಸ್ತಂಭ ಆದ ಬಾಲನ್ನೇ ಬಕ್ಕ ನಮ್ಮ ರಾಘವನ್ನೇ ಬಕ್ಕ ಮುರಳನ್ನೇ ಶಿವರಾಮನ್ನೇ ಇಂಚಿತನಕ್ಲು ಪೂರ ಎಂಕ್ಲಿಗೆ ಒಂಜಿ ಆಧಾರ ಸ್ತಂಭ ಲೆಕ್ಕ ಎದುರುಂತದ್ದು ಎಂಕ್ಲೇನೆ ಬುಲೆಪಾಯಿನಕ್ಲು ಎಂಕ್ಲಿ ಕಾರ್ಯಕರ್ತರ ಅದು ಬುಲೆ ಹೊಡೆದ ಎಲ್ಲಿ ಒಪ್ಪನಾಗ ಬುಲೆ ಹೊಡೆದ ಎಂಕ್ಲಿಗೆ ಮುಕ್ಳು ಪೂರೆಲ್ಲ ಎಂಕ್ಲಿಗೆ ಆಧಾರ ಅದು ಉಂತಿನಕ್ಲು ಆ ಸಂದರ್ಭದ ಮುರಳನ್ನೆಲ್ಲ ಈ ಭಾಗದ ಮಾತು ಸಾರ್ವಜನಿಕ ಜೀವನದ ಕೆಲಸ ಮಲ್ಪನಾಗ ನಮ್ಮೊಟ್ಟಿಗೆ ನಿರಂತರವಾದ ಸಹಕಾರ ಮಲ್ತಿನಾರೆ ಎಡ್ಡೆ ವ್ಯಕ್ತಿತ್ವದಾರೆ ಅದನ್ನ ಒಡೆದಿಲ್ಲ ಪಾರ್ವತ್ಯಕ್ಕ ಬಾರಿ ಎಡ್ಡೆ ಮನಸ್ಸುದಾರೆ ಅಲ್ಲ ಉದಾರ ಮನಸ್ಸುದಾರೆ ಅಂಚೆನ ರಡ್ಡು ಜೋಕುಲ್ಲ ಬಾರಿ ಎಡ್ಡೆ ಪೊನ್ನು ಜೋಕುಲು ಅಕುಲ್ಲ ಈ ಭಾಗದ ಪ್ರೀತಿ ವಿಶ್ವಾಸನ ಜೀವನರು ನಮ್ಮ ಈ ಭಾಗದ ಮಾತ ಚಟುವಟಿಕೆ ಎಂಕ್ಲಿಗೆ ಪೂರ್ತಿ ಸಹಕಾರ ಕೊರ್ನ ಮುರಳನ್ನ ನೆನಪುಲ ಈ ಭಾಗದ ಎಂಕ್ಲು ಅಂಚಿಂಚಿ ನಡೆದೊಂದು ದಿನ ನಿತ್ಯ ನಿರಂತರ ಎತ್ತಿನಕ್ಲು ಅದ ಅಶೋಕ ಅಂಚಾದ ಮುರಳನ್ನ ಪುದರ್ಲ ನೆಟ್ಟೆ ಶಾಶ್ವತವಾದ ಇಂಕ್ಲ ಈ ಬಸ್ ಸ್ಟ್ಯಾಂಡ್ ಮೇಲೆ ಪುದರ್ ಬಾಡಿ ಬೆಟ್ಟಿಗೆ ಮಲ್ಲ ಪುದರಾಪುಜಿ ಅಲ್ಲ ಇಂಕ್ಲ ಒಂದು ಮನಸ್ಸಿಗೆ ಸಮಾಧಾನ ಇಂಕ್ಲ ಹಿರಿಯ ಕಾರಣಕ್ಕೋಸ್ಕರ ಮುರಳನ್ನ ಆ ಒಂದು ಪುದರಡ್ಲ ಬಸ್ ಸ್ಟ್ಯಾಂಡ್ ಮಲ್ಪನ ಸಂದರ್ಭ ನಮ್ಮ ಮಗಲ್ ಬಿಂದು ಬೈದಲ್ ಅಂಚನೆ ಗ್ರಾಮನ್ನೇ ಎಕಡೆ ಪ್ರವೀಣ ಬಂದಿದ್ದೆ ಸ್ವಲ್ಪ ನೇತ ಬೈದ ಬೀಡಿಗೆ ಕಾಂಟ್ರಾಕ್ಟ್ ನಿಜವಾದ ಯಾರು ಅನ್ಕೊನು ರಾಮಣ್ಣನ ಗಣೇಶ ನಿನ್ನ ಮನಸ್ಸುಡು ಎಂದದಾಯ ಬಂತೇರು ಇನ್ನ ಕಾಸುಗೋಸ್ಕರ ಅದು ನಾನು ವೆಹಿಕಲ್ ಹತ್ತು ಗಣೇಶ ದಯಬಂಡ ಒಂದು ಮನುಷ್ಯ ಕಿರ್ತು ಬೂರ್ದು ನನ್ನ ಯಾನು ಬದುಕುನೇ ಹೆಚ್ಚಿ ಕಂಗಾಲು ನನ್ನ ಓಡೆ ಹೋಗು ನೀನು ಪಂಪನ ಪರಿಸ್ಥಿತಿ ಉಪ್ಪನಾಗ ಈ ಕುಂಪಲದ ಊರುಡು ಯಾನು ಬದುಕು ಯಾನು ಪಂಪನ ಸಾಧಿಸಿದ್ದು ತೋಜಾಯಿಟ್ಟು ರಾಮನ್ನೆಲ್ಲ ಒಂಜಿ ಅಂಬಕ್ಕ ಇನ್ನ ಕಣ್ಣ ಒಂಜಿ ಇಟ್ಟಿತ್ತು ದಯಬಂಡ ಯಾನು ಪನ್ನಗಿರಿಗೆ ಅರ್ಥ ದಯಪಂಡೆ ಸತೀಶ್ ದಯಬಂಡ ಆತ ಕಷ್ಟ ಡಿಪ್ಪನಾಗಲ್ಲ ಮಾತೆಲ್ಲ ಬಕ್ಕ ಬಂದಿರ್ತೀರ ಆರಡ ಬಟ್ಟಿದ ಕಾಸುಂಡು ಆರಡ ಇಲ್ಲ ಆತ ಇಲ್ಲುಂಡು ಈತು ಬಿಸ್ನೆಸ್ ಉಂಡು ಪೂರ ಆಂಡ ಅರ್ನ ಶ್ರಮ ಏರ್ಲ ಮಲ್ಪಂದನ ಶ್ರಮ ಅರ್ನಾಲಕ ಶ್ರಮ ವಯಸ್ಸಿಂದ ಈ ಗುಂಪಲಡಿ ಏರ್ಲ ಬಡತನಡಿ ಬದುಕೇರೆ ಸಾಧ್ಯ ಇತ್ತು ಊರೆಲ್ಲ ಎಡ್ಡ ರೀತಿ ಡಾಕ್ಲಕ್ಲ ಜೀವನ ನಡೆಸಾರ ಸಾಧ್ಯ ಪರಿಶ್ರಮಿ ರಾಮನ್ನೇ ಆರ್ಲ ನಂಗೆ ಈ ಸಂದರ್ಭ ಶ್ರೀಮತಿ ಅಂಬಕ್ಕ ನಮ್ಮೊಟ್ಟಿಗೆ ಒಳ್ಳೆಯರು ಅರೆಲ್ಲ ಈ ಸಂದರ್ಭದ ನೆನಪು ಮಲ್ತೊಂದು ವೇದಿಕೆದ ಪಿರೌಡ್ ಎಂಕ್ಲ ಮಂದಿರದ ಪೂರ ಗೌರವಾನ್ವಿತ ಪೂರ ಅಧ್ಯಕ್ಷರು ಬಕ್ಕ ಗೌರವ ಅಧ್ಯಕ್ಷರು ಪೂರೆಲ್ಲ ಒಳ್ಳೆಯರು ಅಂಚನೆ ಎದುರು ಬಾಲನ್ನೇ ಒಳ್ಳೆಯರು ಬಾಲನ ಹಿರಿಯ ವ್ಯಾಪಾರ ಮರಪರಿದ್ದೆ ನಮ್ಮ ಪೂರ ಒಟ್ಟಿಗೆ ಆದಿರ್ನ ಮಾರ್ಗದರ್ಶನ ಈ ಊರು ಪೂರ ಅಡ್ಡೆ ಕೆಲಸ ನಮ್ಮ ಸೇರ್ದು ಮಲ್ಪುರ ಬಾಲನ ಇನ್ನ ಆಶೀರ್ವಾದ ಪ್ರೋತ್ಸಾಹ ನಿರಂತರ ಉಪ್ಪಾಡು ಈಗ ಮಾತರೆಲ್ಲ ಎಲ್ಲರೂ ಜೀವನದ ಕೆಲಸ ಮಲ್ಪನ ಪ್ರಾಮಾಣಿಕ ಪ್ರಯತ್ನ ನಿರಂತರವಾದ ಮಲ್ಪನ ಪ್ರಯತ್ನ ಮಲ್ಪುವ ಇದರೊಟ್ಟಿಗೆ ನಮ್ಮ ಆತ್ಮೀಯ ಮಿತ್ರ ರೋವಿಲ್ ಡಿಸೋದಲ್ಲಿರು ಆರ್ಲೆ ಅನ್ನೊಂದು ಆತ್ಮೀಯ ಹಿತೈಷಿ ರವೀಂದ್ರ ಬಂಗೇರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಪರಿಚಿತರು ನನ್ನ ಸಾರ್ವಜನಿಕ ಜೀವನದ ಸಾರ್ವಜನಿಕ ಆಕ್ಟಿವಿಟೀಸ್ ಮಸ್ತ್ ಬೇರೆ ಬೇರೆ ರೀತಿಯ ಮಲ್ಪನಾರು ರವೀಂದ್ರ ಬಂಗೇರು ನಮ್ಮ ಕೋನಾಜೆ ಬಿಲ್ಲವ ಸಂಘದ ಅಧ್ಯಕ್ಷರು ಅಂಚನೆ ನಿತಿನ್ ಕೊಟ್ಟಾರಿ ನಮ್ಮ ಬೇರೆ ಬೇರೆ ಚಟುವಟಿಕೆಗಳು ರಾಜಕೀಯವಾದ ಸಾರ್ವಜನಿಕ ಜೀವನ ಟೈಮ್ನೊಟ್ಟಿಗೆ ನಿರಂತರವಾದ ಕೆಲಸ ಮಾಡ್ತಾರೆ ಭರತ್ ನನಗೆ ಮಾತಾಡಲು ಗೊತ್ತುಂಟು ಭರತ್ ಉಳ್ಳಾಲ್ ಮಂಡ ಆರು ಸಾರ್ವಜನಿಕ ಜೀವನ ರಾಜಕೀಯ ಜೀವನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ
ಸ್ವಯಂ ಸೇವಕಿ ಆದ ನಿರಂತರವಾದ ಇಂಗ್ಲಿ ಮಾತರಿಗೆ ಪ್ರೋತ್ಸಾಹ ಕೊಟ್ಟು ಕೆಲಸ ಮಂತನಂಚಿನ ಒಂದು ಯುವಕೆ ನನ್ನ ಆತ್ಮೀಯ ಮಿತ್ರರು ನಮ್ಮ ಚೇತನ್ ಬೆಂಗಳೂರು ಆರು ಮೂಲತಃ ಬೆಂಗಳೂರುದಾರು ಮತ್ನಾತಿನಿ ಮಾತ್ರ ನಮ್ಮ ಊರದ ಬಂದಾನು ಅಂಚಾದಾರು ನಮ್ಮ ಊರುಡು ಎಡ್ಡೆ ವ್ಯಕ್ತಿತ್ವದಾರು ಎಡ್ಡೆ ಮನಸ್ಸುದಾರು ಎನ್ನ ಒಂದು ಆತ್ಮೀಯ ಸಹೋದರ ಯಾರು ನಿಜವಾದ ಎನ್ನ ಆತ್ಮೀಯ ಸಹೋದರ ಯಾರು ಎನ್ನ ನಿರಂತರವಾದ ಎನ್ನ ಚಟುವಟಿಕೆಗೆ ಬೇತೆ ಬೇತೆ ಭಾಗಡೆ ಹಿಂಗೆ ಪ್ರೋತ್ಸಾಹ ಕೊಡ್ತಾರೆ ಸನ್ಮಾನ್ಯ ಚೇತನ್ ಬೆಂಗಳೂರು ಇನ್ನು ನಮ್ಮ ಇದು ಬೆಂಗಳೂರು ಬರ್ತಾರೆ ನನ್ನ ಮಂಗಳೂರು ಅಂತೀರಿ ನಮ್ಮ ಬಾಕ್ಸಿಂಗ್ ನಿಜವಾದ ಅತ್ಯಂತ ಆತ್ಮೀಯವಾದ ಸಂಪರ್ಕ ಮತ್ತು ನಾ ದಯವಿಟ್ಟು ಅಕ್ಕಲು ಇರುವೆಲ್ಲ ಲಂಡನ್ ಒಟ್ಟಿಗೆ ಕಲ್ಕೊಂಡಿದ್ದೀನಿ ಅಂಚಾದ ಎನ್ನೆಲ್ಲ ಯಪಾನ್ ಒಂದಿನ ಲಂಡನ್ ಎತ್ಕೊಂಡ್ಕೊನೋವೇರು ಅಂಚಾದ ಬಾರಿ ಎಡ್ಡರಿಸಿದ ಕೆಲಸ ಕಾರ್ಯ ಮಲ್ಬರಿಗೆ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಶ್ರೀಧರ್ ಕೋಟೆ ಅಂದ್ರೆ ಇಡೀ ಮಾತರೆಗಳ ಗೊತ್ತಿದ್ದಾರೆ ನಮ್ಮ ಶ್ರೀಧರ್ ಕೋಟೆ ಅಂದ್ರೆ ಅಂಚನೆ ಸುಚಿರು ತಂದೆ ನಮ್ಮ ಈ ಮಂದಿರದ ಅಧ್ಯಕ್ಷರಾದ ತುಂಬು ಉತ್ಸವ ಸಮಿತಿ ನೆಟ್ಟರಿಸಿ ನಡಪಾದಿಂಗ್ಲೆ ನಿರಂತರ ಪ್ರೋತ್ಸಾಹ ಕೊಡ್ತಾರೆ ಪ್ರಕಾಶ್ ಉಳ್ತಾನೆ ಬೆಂಗಳೂರು ಪನನಿತ್ತೆ ಯಾನ್ ಕಟ್ಟುವ ಸಸನ ಬಸ್ ಸ್ಟ್ಯಾಂಡ್ ಯಾನ್ ಕಟ್ಟುವ ಕಟ್ಟುನಿ ಏರ್ಲ ಕಟ್ಟರೆ ಆಪುಜಿ ನಮ್ಮ ದೇವರು ಕಟ್ಟವಾಡು ಪ್ರಕಾಶ ನಿಕ್ಕಿನಿ ಇದೇ ಬರ್ಪನಂಚಿನ ಯೋಗ ದೇವರು ಕೊರಿಯರು ಈ ಬೆಂಗಳೂರು ಇಂಚಿನ ಶೋಕದ ನಿನ್ನ ಇಲ್ಲ ಬಾಕಿ ಆಪನ ಕಾರ್ಯಕ್ರಮ ದಿಗಿದು ಅಂತ ನಿರಂತರವಾದ ನೇಕೆ ಏತು ಸಹಕಾರ ಮಾಡ್ತಾರೆ ಅವನ ಅದು ಸಹಕಾರ ಮಾಡ್ತಾರೆ ಪ್ರಕಾಶ ನಿನ್ನೊಟ್ಟಿಗೆ ಮಾತ ಕೆಲಸ ಕಾರ್ಯಗಳು ನಮ್ಮ ಒಟ್ಟೆ ಅದು ಒಂದೇ ಆದ ಕೆಲಸ ಮಾಡ್ತಾರೆ ನಮ್ಮ ಪ್ರಕಾಶ್ ಬೆಂಗಳೂರು ಬೇರೆ ಬೇರೆ ಮೇಲೆ ತಿರ್ಕೊಂಡು ಹಿಂಗೆ ಗೊತ್ತುಂಟು ಸ್ವಲ್ಪ ಸ್ವಲ್ಪ ತಿರ್ಕೊಂಡು ಇರ್ತಾರ ಪ್ರಕಾಶ್ ಅದೇ ರೀತಿ ಕೆಲಸ ಮಾಡ್ತಂದಿಲ್ಲ ಅಂಚೆ ನನ್ನ ಆತ್ಮೀಯ ಬಂದು ಪುರಂದರನ್ನು ಯಾತರ ಬರತಾರೆ ಇಂಗ್ಲು ಆತ್ಮೀಯರು ಮಂಡ ಭಾರಿ ಆತ್ಮೀಯರು ಇನಿ ಗೊತ್ತ ದಯಾನಂದ ಪುರಂದರ ಇಜ್ಜದ ಅಂಚಾದ ನನ್ನ ಭಾರಿ ಒಂಜಿ ಆತ್ಮೀಯವಾದ ಇಂಗ್ಲು ಪ್ರತಿ ಒಂಜಿ ಚಟುವಟಿಕೆ ರಾಜಕೀಯ ಜೀವನ ಆದಕ್ಕೂ ಚಟುವಟಿಕೆ ಆದಕ್ಕೂ ಮಾತ ಕೆಲಸಗಾರೆಲ್ಲ ಮಲ್ತನಾದ ಒಟ್ಟು ಯಾರು ಇದು ಪೂರ ದಾಯ ಇದು ಪೂರ ಪಂಪನೊಟ್ಟಿಗೆ ನನ್ನ ಪ್ರಸ್ತಾವನೆ ಮುಗಿಲು ನೆಟ್ಟು ಪೂರ ಒಟ್ಟು ನಮ್ಮ ಉದ್ದೇಶಕ್ಕೂ ಒಂದು ಎಡ್ಡೆ ರೀತಿಯ ಕೆಲಸ ಪೂರ ಮಲ್ಪುಗ ಅಂತ ಸಂದರ್ಭ ವಿಷಯದಲ್ಲಿ ಪನೊಂದು ಭಾರಿ ಪ್ರಾಮುಖ್ಯವಾದ 3 ಕಟ್ಟದ ಒಂದು ಕೆರೆ ಉಂಟು ಆ ಕೆರೆ ನಿಜವಾದ ನಮ್ಮ ಒರಿಪೋಡು ನಮ್ಮ ಮಾತಾಡೋ ಪ್ರಯತ್ನದ ಒರಿದು ಹೊರತು ಇದನ್ನ 4 ಇಲ್ಲು ಕಟ್ಟಿದ ಅವ್ರು ಕೆರೆ ಮುಗಿದು ಬೆಂಗಳೂರು ಡೈಲೆಕ್ ಆಯ್ತು ಆ ಕೆರೆನ ಅಭಿವೃದ್ಧಿ ಮಾಡ್ಕೊಡುವಂತ ಬಗ್ಗೆ ಎಲ್ಲ ಸರ್ಕಾರದ ಲೆವೆಲ್ ನಮ್ಮ ಮಸ್ತ್ ಪ್ರಯತ್ನ ಮಾಡ್ಕೊಂಡಿಲ್ಲ ಐನ ಅಭಿವೃದ್ಧಿ ಮಾಡ್ತಾರೆ ನೀವು ಸಹಕಾರ ಕೊಡಲಿ ಒಂದು ಸಾರ್ವಜನಿಕ ಜೀವನ ಒಂದು ಎಡ್ಡೆ ಕೆಲಸ ಅಂದಾಗ ನನ್ನ ಮೇಟು 4 ಟೀಕೆ ಟಿಪ್ಪಣಿ ಪೂರ ಬರ್ತದೆ ಸಹಜವಾದ ಜೊತೆ ಒಂದು ನಮ್ಮ ಒಳ್ಳೆ ರೀತಿಯ ಮನಸ್ಸಿನ ವ್ಯತ್ಯಾಸಗಳು ಮಲ್ಪ ಅಂದ್ರೆ ಎಡ್ಡೆ ರೀತಿ ಕೊಡುವಂತಿನ ಪ್ರಯತ್ನ ಮಲ್ಪಗ ಸಾರ್ವಜನಿಕ ಸ್ಮಶಾನ ಹಿಂದೂ ರುದ್ರಭೂಮಿ ರಟ್ರೇಡ್ ಸರಿ ಅಭಿವೃದ್ಧಿ ಮಲ್ತಾನೆ ಆಯ್ತಾ ಸಿಲಿಕಾನ್ ಅಂತ ಬರ್ತನ ಆಯ್ತಾ ಕಾಂಪೌಂಡ್ ಹಾಲ್ ಅಂತ ಬರ್ತನೆ ಚರ್ಚ್ ಬರ್ತನ ಪೂರ ಕೊನೆ ನನ್ನ ತುಂಬಗ ಆಪುಜಿನ್ ಪಂಪನ ಭರವಸೆ ಹೆಂಗೆ ಸತ್ಯನಾರಾಯಣ ಮಂದಿರದ ಅಕ್ಕಲು ಕೊಡ್ತೀರಾ ಇಲ್ಲಿ ಪೂರ್ತಿ ತೂವನ ಜವಾಬ್ದಾರಿ ಹೆಂಗಿಲ್ಲ ಅಕ್ಕಲು ಭರವಸೆ ಕೊರಿಬೇಕ ಅನಿಲ್ ನಕ್ಕಲು ಪ್ರವೀಣ್ ನಕ್ಕಲು ಭರವಸೆ ಕೊರಿಬೇಕೆ ಪಂದೆ ನನ್ನ ಅಭಿವೃದ್ಧಿ ಮಲ್ಪಗ ಅಂಚಾದ ಅವಲ ಒಂದು 10-30 ಲಕ್ಷ ರೂಪಾಯಿದ ವೆಚ್ಚ ಸರ್ಕಾರ ಕೂಡ ಗ್ರಾಂಟ್ ಕೂಡ ಕೊರೋನುಂಟು ಅಲ್ಲಿ ಶೋಕಡ ಅಭಿವೃದ್ಧಿ ಮಾಡ್ತಾರೆ ನೀವು ಮಾತೆಲ್ಲ ಸಹಕಾರ ಕೊಡ್ಲಿ ಅವರ ಒಂಜಿಗಲಿಗೆ ಹೋದು ಕೂದಬಲೆ ವ್ಯಾಪಾರ 1 ಕೋಟಿ ಅಂತ 2 ಕೋಟಿ 5 ಕೋಟಿ ಇಲ್ಲಿ ಕಟ್ಟಂದಲ್ಲ ಆನ ಲಾಸ್ಟ್ಗೆ ನಮ್ಮ ಇಲ್ಲ ಅವೇ ಆ ಸ್ಮಶಾನ ಯಾಕೋಸ್ಕರ ಐತ ಹೋಗಿಲ್ಲ ನೀವು ಕೂಡ ಒಂಚೂರು ಗಮನ ಕೊಡ್ಲಿ ಪನೊಂದು ಇನ್ನು ಬೈದಿನ ಮಾತ ಅತಿಥಿನ ಪಿರೋರ ಸ್ವಾಗತ ಮಲ್ದೊಂದು ಇನ್ನು ಪ್ರಾರಂಭ ಆಪನಂಚಿನ ಈ ಒಂಜಿ ಬಸ್ಸು ತಂಗುದಾನದ ಕೆಲಸ ಇನ್ನಿಂದ 30 ತಾರೀಕು ಹೆಚ್ಚು ಕಡಿಮೆ 29 ತಾರೀಕು 30 ಆಗಸ್ಟ್ 30 ಆಗಸ್ಟ್ 29 2 ದಿನ 1 ದಿನ ನಾನು ಉದ್ಘಾಟನೆ ಮಾಡ್ಕೊಡು ಆ ದಿನ ಎಲ್ಲ ನೀವು ಪೂರೆಲ್ಲ ಬಲೆ ನಮ್ಮ ಪೂರ ಒಟ್ಟಾದ ಕೆಲಸ ಮಾಡ್ತಾರೆ ಮಾತಾಡಲ್ಲ ಪಿರೋರ ಸಹಕಾರಕ್ಕೆ ನಂದು ವಿಶೇಷವಾದ ಈ ಸಂದರ್ಭ ನೆನಪು ಮಾಡ್ಕೊಡು ಸತ್ಯನಾರಾಯಣ ಬಗಂಬಲದ ಸತ್ಯನಾರಾಯಣ ಮಂದಿರ ನಮ್ಮ ಮಹಾದೇವಿ ಭಜನಾ ಮಂದಿರ ಆದಕ್ಕೂ ನಮ್ಮ ಛತ್ರಪತಿ ಶಿವಾಜಿ ಆದಕ್ಕೂ ಓಂ ಫ್ರೆಂಡ್ಸ್ ಆದಕ್ಕೂ ವಾಸುಕಿ ಫ್ರೆಂಡ್ಸ್ ಆದಕ್ಕೂ ಬರಗಜ್ಜ ಸೇವಾ ಸಮಿತಿ ಆಶ್ರಯ ಕಾಲೋನಿ 3 ಕಟ್ಟ ಮಿತ್ರ ಮಂಡಳಿ ಜೈ ಭಾರತ್ ನವೋದಯ ಫ್ರೆಂಡ್ಸ್ ಸರ್ಕಲ್ ಪೂರ ಮಾತೆಯಾನ ಯಾರನ್ನ ಪುದರ್ ಬಿಡುವುದಿತ್ತನ ಮಾತು ಮಾಡ್ತೀವಿ ಪೂರಾ ಸಂಘಟನೆಗಳ ಮಾತ ಇಲ್ಲಿ ನಡಪಂಚಿನ ಪೂರ ಚಟುವಟಿಕೆಗಳ ಪೂರ್ತಿ ಆ ಭಾಗಡೆ ಸಹಕಾರ ಕೊಡ್ತಾರೆ ತುಂಬಾಗಲ ನಿರಂತರವಾದ ಬಾರನ್ನ ಕೇಸರಿ ಮಿತ್ರ ಒಂದಾದಕ್ಕೂ ವ್ಯಾಯಾಮ ಶಾಲೆ ಆದಕ್ಕೂ ನಮ್ಮ ನವಚೇತನ ಫ್ರೆಂಡ್ ಸರ್ಕಲ್ ಆದಕ್ಕೂ ಪೂರೆಲ್ಲ ನಮ್ಮ ಪೂರೆಲ್ಲ ಸಹಕಾರ ಕೊಡೋದಿಲ್ಲ ಅಲ್ಲಿ ಪೂರ್ತಿ ನಮ್ಮ ಒಟ್ಟಾದ ಒಂಜಾದ ಪೂರೆಲ್ಲ ಕೆಲಸ ಮಾಡ್ತಾರೆ ಈ ಸಂದರ್ಭ ಪನೊಂದು ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮನ ನಿಖಿಲ್ ನಡಪಾದ ಕೊಡೋದು ನಿಖಿಲ ಮಾತೆಲ್ಲ ವಿನಂತಿ ಮಾಡ್ತಾರೆ ವಿಸ್ತಾರವಾದ ನಮ್ಮ ಚಟುವಟಿಕೆಯ ಬಗ್ಗೆ ಈ ಊರಿನ ಅಭಿವೃದ್ಧಿಯ ಬಗ್ಗೆ ಹಿರಿಯ ಪ್ರಯಾಣ ಹೆಚ್ಚೆತ್ತಲಿ ಈ ಊರು ಇಂಥದರ ಹೆಚ್ಚುಂಟು ಪಂಪನ ನೆಲೆಟ್ಟು ಮಾತ ವಿಸ್ತಾರವಾದ ಸವಿವರವಾದ ಮನಸ್ಸಿಗೆ ದುಡ್ಡುಲಗ ಪಾತ್ರ ರಚಿತ ಸತೀಶ್ ಕುಂಪಲ್ರಿಗೆ ಸಮ್ಮೇಳನ ಸಂದರ್ಭ
ಸ್ವಾಮಿ ವಿವೇಕಾನಂದರು ಬಲ್ಲಾಗ ಹಸಿದ ಹೊಟ್ಟೆಗೆ ಅನ್ನ ನೀಡದ ಯಾವುದೇ ಧರ್ಮದಲ್ಲಾಗಲಿ ಯಾವುದೇ ದೇವರಲ್ಲಾಗಲಿ ನನಗೆ ನಂಬಿಕೆ ಇಲ್ಲ ಅನ್ನೋದು ವಿವೇಕಾನಂದರು ಬರ್ತಾರೆ ಆಯ್ತು ಅಂಚೆಗೆ ಒಂದು ಸೇರ್ಪ ಒಂದು ನಮ್ಮ ಬತ್ತಿಜಿ ಬೆಗರಡು ಬತ್ತನಂಚಿನ ದೊಬ್ಬು ಬತ್ತನಂಚಿನಾಗಿ ನೆರವಿನ ಆಸರೆ ಕೊಡ್ಪುನ ಪವಿತ್ರವಾದ ನಂಚಿನ ಕೆಲಸ ಪಂಪನ ನೆಲೆಟ್ಟು ಏನೇ ನೆರಳು ಪಂಪನಂಚಿನ ಬೆಳ್ಳಿ ಪರ್ವದ ಸಲುವಾದ ನಿರ್ಮಾಣ ರಚನ ನೆರಳು ಪಂಪನಂಚಿನ ನೂತನ ಹೊಸ ತಂಗುದಾನಗ ಅಧಿಕೃತವಾದ ಶಿಲಾನ್ಯಾಸ ನಡಪಾದ ತೋಡು ಪಡೆದು ಮಿತ್ತ ಚಾವಡಿ ಮಾತಾ ಬಿಲ್ಲೆಡದ ಬಿಲ್ಲೆ ಒಟ್ಟು ಮಂದಿರದ 25ನೇ ವರ್ಷದ ಕಾರ್ಯಕ್ರಮದ ಸಂದರ್ಭದಲ್ಲಿ ಬೇತೆ ಬೇತೆ ರೀತಿಯ ಜವಾಬ್ದಾರಿಯನ್ನು ಕೊಡ್ಕೊಂಡು ನಾನು ವೆಂಕಟ್ನ ಪುನರ್ ಬಿಡಿ ಪಂಡಿದ್ದೀನಿ ನಾ ತಪ್ಪು ವೆಂಕಟ್ಗೆ ಸಾಮಾಜಿಕ ಸೇವೆದ ಒಂದು 10 ಪ್ರೋಗ್ರಾಮ್ ಕೊಡ್ತುಂಡು ವೆಂಕಟ್ ಇರ್ನ ಜವಾಬ್ದಾರಿ ದಯವಂತ ವೆಂಕಟ್ಲ ಎಲ್ಲ ಬಾರಿ ಎಂಕ್ಲು ಒಂಜೆ ಒಟ್ಟಿಗೆ ಇರ್ತೀನಿ ಅಕ್ಲು ಹೋದು ಮಿಲಿಟ್ರಿಗೆ ಹೋಯ್ರಿ ಯಾರು ಮೂಲೆ ಬಲ್ತೀನಿ ನಮ್ಮ ಮೂಲೆ ಬಾಕಿ ಮಕ್ಕಳು ಮಿಲಿಟ್ರಿಗೆ ಹೋದು ರಿಟೈರ್ಡ್ ಆದ ಬಿರ ಬರ್ತೇವೆ ಬತ್ತಿ ಪಕ್ಕ ಈ ಒಂಜಿ ಮಂದಿರದ ಪೂರ ಚಟುವಟಿಕೆಗಳ ಕ್ರಿಯಾಶೀಲವಾದ ಕೆಲಸ ಮಂದಿರ ವೆಂಕಟ್ ಇನ್ನು ಈ ಸಾಮಾಜಿಕ ಈ ಬಸ್ ಸ್ಟ್ಯಾಂಡ್ ಆದಪ್ಪು ಈ ಕೆರೆತ ಆದಪ್ಪು ಒಂದು 2-3 ಇಲ್ಲಿನ ನಿರ್ಮಾಣ ಮಾಡ್ಕೊಡು ಬೇರೆ ಸಾರ್ವಜನಿಕ ಈ ನಮೂನೆದ ಕೆಲಸ ಕಾರ್ಯದ ಬಗ್ಗೆ ಯೋಚನೆ ಮಾಡ್ತೇನೆ ಆಯ್ತಾ ಪೂರ್ತಿ ಜವಾಬ್ದಾರಿ ವೆಂಕಟೇಶ್ ಕುಂಪಲನ ನೇತೃತ್ವದ ಮತ್ತೊಂದು ಈ ಸಂದರ್ಭದ ತನಂದು ಅದಕ್ಕೆಲ್ಲ ಅಭಿನಂದನೆ ಹೊಸತಾದ ನಿರ್ಮಾಣ ಪುನಚನ ಆದಿಶಕ್ತಿ ದೇವಸ್ಥಾನದ ರಸ್ತೆ ಅಂಚನೆ ಸರಳಾಯ ಕಾಲೇಜ್ ರಸ್ತೆ ಅಂಚನೆ ಮೂಜಿ ಕಟ್ಟದ ಕಿರ್ತಿಜ ಪುನಚನ ಮೂಜಿ ಮಾರ್ಗ ಸೇರ್ನಚನ ಯೋಗಿ ಜಾಗೆಡು ಹೊಸತಾದ ಬಸ್ಸು ನಿರ್ಮಾಣ ಪುನಚನ ಕೊಡ್ತುಲ್ಲ ಮೂಜಿ ಸಂಗುದಾನ ನಿರ್ಮಾಣ ಆಪಡು ಇದೊಟ್ಟಿಗೂ ನಮಗೆ ಬೈದಿನಚ್ಚಿನ ಗಂಡಿಯನ್ನ ಸೇರಿಗೇಡು ಯೋಗಿ ಶಿಲಾನ್ಯಾಸದ Today we have a extinguished guest with us. He is our Mr. Bob Singh. He is the director, HDF company. बात सिंह आप बात करें। बॉब सिंह सर, आप जो है हम लोग बहुत दिन से
आपका इंतजार में है कि बॉब सिंह सर कैसे है, क्या यहाँ पे आके क्या बात कर रहा है। शिलान्यास करने के लिए आप इतना दूर से आया, दिल्ली से आया, हम लोग सभी लोग बहुत क्यूरियोसिटी से आपको देख रहा है। और आप सब हमारा कुंभला का लोग, हमारा प्रेसिडेंट, हमारा पूरा जितने भी हमारे एसोसिएशन के जो लोग हैं, आपका बात सुनने के लिए कातुर है। हम लोग अभी आपका सुनेगा बात, और आप सभी का तरफ से आप हम वेलकम कर रहे हैं और आपका बात सुनने के लिए हम लोग सब देखा हो। थैंक यू वेरी मच। नमस्कार सबको, और सतीश चुमकारा जी को थैंक यू बोलना चाहता हूँ। हाँ, सतीश चुमकारा जी को थैंक यू बोलना चाहता हूँ कि इस मौके पे मुझे बुलाया गया और मुझे इस पे वेलकम किया गया है। यहाँ पे आप लोगों का प्यार है कि मुझे यहाँ पे खींच के लेके आ गया और इस फाउंडेशन को करने का मौका मिला मुझे, और उम्मीद करता हूँ कि जब ये बन के कंप्लीट हो तब भी मैं यहाँ आऊँ और फिर इसको वेलकम किया जाए। और आप लोगों का प्यार बस ऐसे ही बना रहे हमारे ऊपर, और हम अच्छे करते रहे ज़िंदगी में, और आप लोगों का प्यार बस ऐसे ही बना रहे। थैंक यू सो मच। ಸುಳ್ಳಲು ಬಾಬ್ ಸಿಂಗ್ರಿಗೆ ನಮ್ಮ ಅಪ್ಪೆ ಭಾಷೆ ಮರಬರಲಿ ತೇಜಾವ್ ಶಿಗ್ಲು ಬಂತಿರಿಗೆ ದುಂಬು ನಮ್ಮ ರಾಷ್ಟ್ರ ಭಾಷೆ ಹಿಂದಿ, ಅವು ಪಿಜಿ ಭಾಷೆಗೆ, ರಾಜ್ಯ ಭಾಷೆ ಕನ್ನಡ, ಅವು ಅಜ್ಜಿ ಭಾಷೆಗೆ, ನಮ್ಮ ತುಳುನಾಡದ ತುಳು ಭಾಷೆ ಅವು ಅಪ್ಪೆ ಭಾಷೆಗೆ. ಮತ್ತೆ ಮೂರು ಭಾಷೆ ನಮಗೆ ಮುಖ್ಯವಾದ ಉಂಟು. ಈ ಸಂದರ್ಭದಲ್ಲಿ ನಮಗೆ KSRTC ಬಸ್ನಲ್ಲಿ ಆಗಮನ ಆಗ್ತದೆ. ಸಾಕ್ಷಾತ್ ಈಗ ದುಬ್ಬೆ ತೂಗುಲ್ಲರು ಅಚ್ಚರತೆ ಈ ಕಾರ್ಯಕ್ರಮದ ಪುಡುಜು ಬಿಲ್ಲರು ಪ್ರಸಾದ್ ಸುಳ್ಯ ಕಡಬದಾರು ಕಡ ಗುತ್ತಿಗೆದಾರ ಅದು ಕೆಲಸ ಮಾತನಾಡು ಆರು ಶುಭ ನಿಗಲು ತೋಡು ಬಂದರು. ಸರ್ವ ಸದಸ್ಯರೇ, ಅಂಜನೆ ಅಧ್ಯಕ್ಷರೇ, ಈ ನೆರವು ರಾಮ ಸಾಲ್ಯಾನ್ ಬುಕ್ಕ ರಾಮ ಪಂಚಾಯತ್ ಬುಕ್ಕ ಮುರಳಿ ಬುಕ್ಕ ಬಿಂದು ಮತ್ತೊಂದು ಬಾರಿ ಎಟ್ಟೆ ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮ, ಅಂಚನೆ ಅರ್ಥಪೂರ್ಣವಾದ ಕಾರ್ಯಕ್ರಮ. ಸಮಾಜದ ಒಂಜಿ ಎಟ್ಟೆ ಬೇಲೆ ಮಲ್ಪಡು ಸಹಕಾರ ಗುರುಕುಲಕ್ಕೆ ಮಸ್ತ್ ಜನ ಇರ್ತದೆ. ಐನೊಂದು ಯುಟಿಲೈಸೇಷನ್ ಮಲ್ಪಡೋಣ ಒಂಜಿ ಸಂಘ ಸಂಸ್ಥೆದ ಅಗತ್ಯ ಇತ್ತು. ಆ ಸಂಘ ಸಂಸ್ಥೆದ ಕ್ಲೈನ್ ಎಂಚ ರೂಪುರೇಷೆ ಮಾಡ್ತದೆ, ಏನೊಂದು ಸಮಾಜಕ್ಕೆ ಎಂಚ ಕೊಡು ಅಂತ ಮುಖ್ಯ ಇದಾಗಿತ್ತು. ಆ ನಿಟ್ಟಿಡು ನಮ್ಮ ಬಾಲಕೃಷ್ಣ ಮಂದಿರ ಸರ್ವ ಸದಸ್ಯರಲ್ಲ ಅಧ್ಯಕ್ಷರಲ್ಲ ಒಂದು ಎಟ್ಟೆ ರೀತಿಯ ಕಾರ್ಯಕ್ರಮ ಮಾಡಿದೆ. ಈ ಒಂದು ಬಸ್ ಸ್ಟ್ಯಾಂಡ್ ಆಯ್ನ ಬೇಗ ಉರುಳುಡಾದು ಈ ಸ್ಟಾರ್ ಬಸ್ ಸ್ಟ್ಯಾಂಡ್ ಆದು. ಈ ಬಸ್ ಸ್ಟ್ಯಾಂಡ್ ಹೋಗ್ನ ಜನಗಳ ಉದ್ದೇಶ ಒಂದಿತ್ತು ಬಾರಿ ಉರುಳುಡು ಈಡೇರಿದು ಹೋಗ್ಬೇಕಾದ್ದು ಬೇಗ ಅವರನ್ನು ಪಡೆದು ದೇವರ ನಡ್ಕೊಂಡು ಸಹಕಾರ ಕೊನ್ನಚ್ಚಿನ ರಾಮ ಬಂಜನ್ ರಾಮ ಸಾಲ್ಯಾನ್ ಭರತ್ ಮುರಳಿ ಬಾಬಾ ಸಿಂಗ್ ಈ ಮಾತರಿಗಳ ಧನ್ಯವಾದಗಳು. ಒಂದು ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಜನ ಎಲ್ಲಿ ಒಂಜಿ ಗೌರವ ಕೊಡ್ತಾರೆ. ಮಾತರಿಗಳ ಧನ್ಯವಾದ. ಮೊದಲೇ ಈ ಕಾರ್ಯಕ್ರಮದ ಅಧ್ಯಯನದ ಹಂತದ ಮೇಲೆ ಇತ್ತಿನ ನಮಗೆ ಕೊಡುಗೆ ಕೊಟ್ಟಲ್ಲಿ ಎಲ್ಲ ಪಾತ್ರಿದ್ದೇವೆ, ಇಲ್ಲದ ಸೋಪ್ ಪಾತ್ರಿದ್ದೇವೆ. ವೆಂಕಟ ಪಾತ್ರಿದ್ದು ಎಷ್ಟಾಗಲಿ ಗೊತ್ತಿತ್ತು ಅಲ್ಲ, ಈಗಲ ಮಾತೆಲ್ಲ ಮುಂಚೆಲ್ಲ ಪರವಾಗಿ ಈಗ ಬಿಂದು ಪಾತ್ರೆ ಕೊಡಬೇಕು. ಬಸ್ಸು ತಂಗುದಾಗ ಎಲ್ಲಂಚಿ 30 ತಾರೀಕಿದ ಅಷ್ಟಮಿನಲ್ಲಿ ಐದು ಲೋಕಾರ್ಪಣೆ ಮಾಡ್ಕೊಡ್ಬೇಕು ನಚ್ಚಿನ ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡಿದ. ಸರಿ ಸುಮಾರು ನನ್ನ 30 ದಿನ ತಪ್ಪು 29 ದಿನ ಹೋಗ್ಕೊಡಿ ಆಯ್ತು. ಉಳ್ಳಾಗಿದೆ ಸುಸಜ್ಜಿತ ಬಾಯಿನಚ್ಚಿನ ನೀರಲ್ಲಿ ಬಂದ್ಕೊಡಚ್ಚಿನ ಬಸ್ಸು ತಂಗುದಾನ ಕಿಶೋರ್ ಡಿಗೆ ఒక ಶರತ್ ವೆಲ್ಡರ್ನಲ್ಲಿ ಜವಾಬ್ದಾರಿ ಕೊಡ್ಕೊಂಡು ಐದು 20 ಜನ್ಮದಿನಟ್ಟು ಮುಕ್ತಾಯ ಬಂದು ಇದು ಲೋಕಾರ್ಪಣೆ ಮಾಡ್ಕೊಡಚ್ಚಿನ ಕಾರ್ಯಕ್ರಮದ ಇಯರಲ್ಲ ಜಾಸ್ತಿ ದೀರ್ಘ ದಿನ ಪೂಜೆ ಇದರ ಮಾತ್ರೆಗಳ ಈ ಸಂದರ್ಭಗಳು 25 ಮಾತ್ರೆಗಳ ದೇವರನ್ನ ಅನುಗ್ರಹ ಬಾಲಕೃಷ್ಣ ದೇವರ ಅನುಗ್ರಹ ಪಡ್ಕೊಂಡು